ನಾವೀಗ ತುಳುನಾಡಿನ ಮೇಲ್ಭಾಗ ಮಲೆನಾಡಿನ ಪ್ರದೇಶಕ್ಕೆ ಬಂದಿದ್ದೇವೆ. ಮಲೆನಾಡು ಬಹಳಷ್ಟು ತಮ್ಗೆ ಗೊತ್ತಿರುವುದು ಪ್ರಕೃತಿ ದತ್ತವಾದ ಸುಂದರವಾದ ಪ್ರದೇಶ. ಈಗ ನಾವು ಈ ಮಲೆನಾಡಿನ ಆಗುಂಬೆಯ ಪ್ರದೇಶದಲ್ಲಿರುವ ಒಂದು ವಿಶಿಷ್ಟ ದೇವಸ್ಥಾನದ ಬಗ್ಗೆ ತಮಗೆ ಮಾಹಿತಿ ನೀಡ್ತೇವೆ. ತಮಗೆ ಒಂದು ವಿಚಾರ ಹೇಳಬೇಕು ಅಂತ ಕೇಳಿದ್ರೆ, ನೋಡಿ, ನಮಗೆ ಇಲ್ಲಿ ಒಂದು ವಿಶಿಷ್ಟ ಆಚರಣೆ ಇದೆ. ಯಾಕಂದ್ರೆ ಈಗ ಇಲ್ಲಿಯ ವಿಶಿಷ್ಟ ಆಚರಣೆ ಏನು ಅಂತ ಕೇಳಿದ್ರೆ, ಇಲ್ಲಿ ಪ್ರತಿ ವರ್ಷ ಸಿಡಿ ಮಾಡುವಂತದ್ದು ಒಂದು ಕ್ರಮ ಇದೆ. ಸಿಡಿ ಮಾಡುವಂಥದ್ದು ಏನು ಅಂತ ಕೇಳಿದ್ರೆ, ನೀವು ಬೆನ್ನಿಗೆ ಅದೊಂದು ರೀತಿಯ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಬರುವ ಇದೊಂದು ಮುಳ್ಳನ್ನು ಚುಚ್ಚಿಕೊಂಡು ಮೇಲೆ ಎಳೆಯುವಂಥದ್ದು, ಅದು ಇಲ್ಲಿಯ ವಿಶೇಷತೆ. ಜೊತೆಗೆ ಕಳೆದ ಸುಮಾರು 800 ವರ್ಷಗಳ ಹಿಂದೆ ಇಲ್ಲಿಯ ಒಂದು ದನ ಮೇಲಿಕ್ಕೆ ಹೋದ ಸಂದರ್ಭದಲ್ಲಿ ಅದು ಮನೆಗೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಊರಿನವರು ಅದನ್ನು ಹುಡುಕಾಡ್ತಾ ಹೋದಾಗ, ಮನೆಯವರು ಹುಡುಕಾಡ್ತಾ ಹೋದಾಗ ಆ ದನ ಒಂದ್ ಕಡೆ ಒಂದು ಕಲ್ಲಿಗೆ ಹಾಲು ಉರಿಯುತ್ತಾ ಇತ್ತು ಹೇಳುವ ಒಂದು ಪ್ರತೀತಿ ಇದೆ. ಅದೇ ಪದ್ಧತಿಯ ಪ್ರಕಾರ ಇವತ್ತಿಗೂ ಕೂಡ ಇಲ್ಲಿಯ ಧಾರ್ಮಿಕ ವಿಚಾರಗಳು ನಡ್ಕೊಂಡು ಬಂದಿದೆ. ಈಗ ನಮ್ಮ ತುಳುನಾಡಿನಲ್ಲಿ ಒಂದು ರೀತಿಯ ಧಾರ್ಮಿಕ ವಿಚಾರಗಳು ಇದ್ರೆ, ಮಲೆನಾಡಿನಲ್ಲಿ ಆಚರಣೆಗಳು ಬೇರೆ ಬೇರೆ ರೀತಿ ಇರ್ಬೋದು. ಆದ್ರೆ ಒಂದು ವಿಶೇಷ ಏನು ಅಂತ ಕೇಳಿದ್ರೆ, ಧರ್ಮ ಎಲ್ಲರೂ ಕೂಡ ಸೇರಿ ಧರ್ಮ ಉಳಿಸುವಂತ ಪ್ರಕ್ರಿಯೆಗೆ ನಾವೆಲ್ಲರೂ ಕೂಡ ಚಾಲನೆ ಕೊಟ್ಟಿದ್ದೇವೆ. ನಿರಂತರ ಪ್ರಕ್ರಿಯೆ, ಧರ್ಮ ಹೇಳುವಂಥದ್ದು ಉಳಿಸುವಂಥದ್ದು ನಿರಂತರ ಪ್ರಕ್ರಿಯೆ. ಅದು ತಲೆಮಾರುಗಳು ಬದಲಾದರೂ ಕೂಡ ಧರ್ಮ ನಿರಂತರ, ಅದನ್ನು ಉಳಿಸುವ ಪ್ರಕ್ರಿಯೆ ನಮ್ಮೆಲ್ಲರಿಂದ ಕೂಡ ಆಗಬೇಕು. ನಾವಿವತ್ತು ನಿಮಗೆ ಹೇಳಿಕ್ಕೆ ಹೋಗಿರುವ ದೇವಸ್ಥಾನದ ವಿಚಾರ ಯಾವುದು ಅಂತ ಕೇಳಿದ್ರೆ, ತಲ್ಲೂರಂಗಡಿ ಅಂದ್ರೆ ಆಗುಂಬೆ ತಲ್ಲೂರಂಗಡಿಯ ಗುತ್ತಿಯಮ್ಮ ಮಾತಂಗಿಯಮ್ಮ ದೇವಸ್ಥಾನದ ಬಗ್ಗೆ, ಇಲ್ಲಿಯ ಆಚರಣೆಗಳು, ಇಲ್ಲಿಯ ಪದ್ಧತಿಗಳು, ಇಲ್ಲಿಯ ವಿಶೇಷಗಳು ಯಾವ ರೀತಿ ಹೇಳುವ ಒಂದು ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡ್ತೇವೆ. ಇದು ಇಂದಿನ ಸ್ವಯಂ ಟಾಕ್ ವಿಶೇಷ. ಒಂದು ವೇಳೆ ನೋಡಿ, ಇಲ್ಲಿಯ ದೇವಸ್ಥಾನವನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಸಮಿತಿ ಬಹಳಷ್ಟು ಶ್ರಮ ವಹಿಸ್ತಾ ಇದೆ. ಈಗ ಇಲ್ಲಿಯ ಸಮಿತಿಯ ಅಧ್ಯಕ್ಷರಾದ ಆನಂದೂರು ಸದಾನಂದ ಹೆಗಡೆ ಅವರು, ಜೊತೆಗೆ ಕಾರ್ಯದರ್ಶಿಯವರಾದ ರವಿರಾಜ್ ಅವರು, ಜೊತೆಗೆ ಎಲ್ಲ ಸಮಿತಿ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಈಗ ಈ ದೇವಸ್ಥಾನದ ಹಿನ್ನೆಲೆ ಏನು, ಜೊತೆಗೆ ಇಲ್ಲಿ ಪುನರ್ ಪ್ರತಿಷ್ಠಾ ಕಾರ್ಯ ಯಾವಾಗ ನಡೀತದೆ ಹೇಳುವ ಒಂದು ಮಾಹಿತಿಯನ್ನು ಅವರಲ್ಲಿ ಕೇಳೋಣ. ಸದಾನಂದ ನಮಸ್ಕಾರ. ನೋಡಿ, ಈಗ ಬಹಳಷ್ಟು ಸುಂದರವಾಗಿ ತಾವೊಂದು ಹಳೆಯ ದೇವಸ್ಥಾನವನ್ನು ನವೀಕರಣ ಮಾಡ್ತಾ ಇದ್ದೀರಿ. ಈಗ ಇದರ ಪುನರ್ ಪ್ರತಿಷ್ಠೆ ಯಾವಾಗ, ಮತ್ತೆ ಇದು ಎಷ್ಟು ವರ್ಷಗಳ ಹಿಂದಿನ ದೇವಸ್ಥಾನ? ಪುನರ್ ಪ್ರತಿಷ್ಠೆ ಮೇ 22, 23ನೇ ತಾರೀಕು ನಮ್ಮೆಲ್ಲ ಸಮಿತಿಯವರ ಎಲ್ಲರೂ ಒಟ್ಟು ಸೇರಿ ಮಾಡಿಸ್ತಾ ಇರೋದು. ಇದಕ್ಕೆ 8 ಗ್ರಾಮದ ಗ್ರಾಮಸ್ಥರು ನಮ್ಗೆ. ಯಾವ್ದೆಲ್ಲ ಗ್ರಾಮ ಬರುತ್ತೆ ಇದಕ್ಕೆ? ಬಾಳೆಹಳ್ಳಿ ಗ್ರಾಮ, ಕುಂದ, ಚಂಗಾರು, ಸೇರೂರು, ಹೊನ್ನೆತಾಳು, ನೆಂಟೂರು, ಬಿದಿರುಗೋಡು, ತಲ್ಲೂರು, 8 ಗ್ರಾಮದ ದೇವತೆ ಇದೆ. ಹಾಗೆ 8 ಗ್ರಾಮದಿಂದನೂ ಈ ದೇವಸ್ಥಾನದ ಹಣ ಬಂದಿದೆ. ಹಣ ಒಳ್ಳೆ ರೀತಿಯಲ್ಲಿ ಬಂದಿದೆ. ದೇವಸ್ಥಾನ ಚಂದ ಮಾಡಿದ್ವಿ ನಾವು. ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಲಿಕ್ಕೆ ಹೋಗಿ ದೇವಸ್ಥಾನ ಚಂದ ಆಗಿದೆ. ಹಾಗೆ ಇದು ಸುಮಾರು 800 ವರ್ಷಗಳ ಇತಿಹಾಸ. 800 ವರ್ಷಗಳ ಹಿಂದೆ ಇಲ್ಲಿ ಜೋಗಿಯವರಿಗೂ ದಾಸಯ್ಯನವರಿಗೂ ಜಗಳ ಆದ ನಂತರದಲ್ಲಿ ಅವರು ಇಲ್ಲಿ ಬಂದು ದೇವಿನ ಇಲ್ಲಿ ಇಟ್ಟು ಅವರು ಇದಕ್ಕೆ ಜೋಗಿ ಬೆಟ್ಟಕ್ಕೆ ಅಂತ, ಅಲ್ಲಿ ಜೋಗಿ ಮಠ ಅಂತ ಅಲ್ಲಿ ಹೋಗಿದ್ರು. ಅಲ್ಲಿ ಹೋಗಿರೋದ್ರಿಂದ ಅಲ್ಲಿಗೂ ನಮಗೂ ನಂಟಿದೆ ಅಂತ ಹೇಳಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಹೇಳಿದ್ರು. ಈಗ ಏನಾಗಿದೆ, ಹಾಗೆ ನಿನ್ನೆ ಅವ್ರ ಗುರುಗಳು ಕೇಳಕ್ ಹೋಗಿದ್ದು, ಅವ್ರು ನೋಡ್ತೀವಿ ಅಂತ ಹೇಳಿದ್ದಾರೆ. ಅದು ನಂತರದ ಇದಾಯ್ತು. ಈಗ 800 ವರ್ಷಗಳ ಹಿಂದೆ ನಮ್ಮ ಅಜ್ಜ ಮುತ್ತಾಜನ ಕಾಲದಲ್ಲಿ ಇಲ್ಲಿ ಅವ್ರು ದೇವರನ್ನ ಇಟ್ಟು ಹೋಗಿದ್ರಲ್ಲ, ಇಲ್ಲಿ ಒಂದು ಆಕಳು ಬಂದು ಹಾಲು ಸುರಿಸ್ತಾ ಇತ್ತಂತೆ. ಅದನ್ನ ನಮ್ಮ ಅಜ್ಜ ರಂಗ ಹೆಗಡೆ ಕಾಲದಲ್ಲಿ ಅದನ್ನ ನೋಡಿ ಅದನ್ನ ದೇವ್ರಿದೆ ಇಲ್ಲಿ ಅಂತ ಹೇಳಿ ಅದನ್ನ ಪ್ರತಿಷ್ಠೆ ಮಾಡ್ಲಿಕ್ಕೆ ಹೊರಟ್ರಂತೆ. ಅವಾಗ ಇಲ್ಲಿ ಕುಂದವರ್ಮ ಮಯೂರವರ್ಮನ ಕಾಲದಲ್ಲಿ ಇಲ್ಲಿ ಅರಸರಿ ಆಳ್ವಿಕೆ ಇತ್ತು. ಆಳ್ವಿಕೆ ಇರುವಾಗ ಪರಶುರಾಮ ಸೃಷ್ಟಿಯಲ್ಲಿ ಸೌತ್ ಕೇಂದ್ರ ಏನಾಯ್ತು, ಖಾಲಿ ಇರೋದ್ರಿಂದ ನಮಗೆ ಇಲ್ಲಿ ಕುಂದವರ್ಮನಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ಮಯೂರವರ್ಮ ಸೌತ್ ಕೇಂದ್ರಕ್ಕೆ ಹೋಗ್ಬಿಟ್ರು ಅಲ್ಲಿನ ಆಳ್ವಿಕೆ ಮಾಡ್ಲಿಕ್ಕೆ. ಆದ್ರಿಂದ ಕುಂದವರ್ಮನ ಕಾಲದಲ್ಲಿ ಇದು ದೇವಸ್ಥಾನ ಮೂಲ ಪೀಠಿಕೆ ಆಗಿದೆ. ಅಂದ್ರೆ ಆನಂದೂರ್ ಕುಟುಂಬದವರು ಇದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ರು. ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಬರ್ತಿದ್ರು. ಈಗ ಸುಮಾರು 800 ವರ್ಷದಿಂದ ಇತಿಹಾಸ ಚೆನ್ನಾಗಿದೆ. ಗ್ರಾಮಸ್ಥರ ಅನುಕೂಲನೂ ಇತ್ತು, ಮತ್ತೆ ಎಲ್ಲರ ಸಹಕಾರದಿಂದ ದೇವಸ್ಥಾನ ಭಾರಿ ಕಿರಿದಾಗಿತ್ತು. ಜಾಗನೂ ಇರ್ಲಿಲ್ಲ, ಜಾಗ ಇತ್ತು, ಅದನ್ನ ಮಾಡಿರ್ಲಿಲ್ಲ. ಈಗ ಸುಮಾರು ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗ್ತದೆ? ಈಗ ನಾವು 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಿಸ್ತಾ ಇದೀವಿ. ಈಗ ಸುಮಾರು ಒಂದು 75ರಿಂದ 80 ಲಕ್ಷ ರೂಪಾಯಿ ದುಡ್ಡು ಹತ್ರ ಬಂದಿದೆ. ಅಂದ್ರೆ ನಾವು ಹೋಗಿ ಕೇಳಿದೀವಿ, ಪ್ರತಿನಿತ್ಯ ದುಡ್ಡು ಬರ್ತಾ ಇರುತ್ತೆ ದೇವರಿಗೆ. ಆದ್ರಿಂದ ಕೆಲಸ ಸರಾಗವಾಗಿ ನಡ್ಕೊಂತ ಇದೆ. ಈಗ ಒಂದು 75ರಿಂದ 80 ಭಾಗ ಕೆಲಸ ಆಗಿದೆ, ಚಂದ ಮಾಡಿದ್ವಿ. ಅದನ್ನ ಹಿಂದೆ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾಳೆ ಪ್ರತಿಷ್ಠಾ ಕಾಲದಲ್ಲಿ ಗ್ರಾನೈಟ್ ಟೈಲ್ಸ್ ಎಲ್ಲ ಹಾಕಿ ದೇವರನ್ನ ತಾಯಿನ ಒಳಗಡೆ ಚಂದ ಕೂರಿಸ್ಬೇಕಂತೇಳಿ ಎಲ್ಲರೂ ಕಮಿಟಿಯವ್ರು ಎಲ್ಲರೂ ಅಭಿಪ್ರಾಯ ಕೊಟ್ಟಿದ್ದೀವಿ. ಊರಿನವ್ರು ಅದಕ್ಕೆ 8 ಗ್ರಾಮದ ಜನರು ನಮ್ಮ ಸಹಕಾರ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ನೋಡಿ ಸರ್, ಅಂದ್ರೆ ಈಗ ಬಹಳಷ್ಟು ಮಾಹಿತಿ ಕೊಟ್ರಿ ತಾವು. ಈ ಬಹಳಷ್ಟು ದೇವಸ್ಥಾನಗಳು
ಇದ್ದದ್ದು ಕೂಡ ಸುಮಾರು ಹಳೆ ಅದು. ಯಾಕಂದ್ರೆ ಈಗ ಇಲ್ಲಿ ಶೈವರು ಇದ್ದ ಕಾಲದಲ್ಲಿ, ಆ ಕಡೆ ಭೈರವರಸರು ಇದ್ದ ಕಾಲದಲ್ಲಿ ಬಹಳಷ್ಟು ಅಭಿವೃದ್ಧಿಗಳಾಗಿವೆ, ಬಹಳಷ್ಟು ದೇವಸ್ಥಾನ ನವೀಕರಣ ಆಗಿದೆ. ನಾವು ಈಗ ನಮ್ಮ ತಲೆಮಾರು ಅಂತ ಕಡೆ ನಾವು ಮುಂದುವರಿಸಿಕೊಂಡು ಹೋಗುವಂತದ್ದು ಮಾತ್ರ. ಈಗ ಇಲ್ಲಿ ಒಂದು ವಿಶೇಷ ಆಚರಣೆ ಇದೆ. ಯಾಕಂದ್ರೆ ಇಲ್ಲಿಯ ಭಾಗಕ್ಕೆ ಗಮನಿಸಿದ್ರೆ ಇಲ್ಲಿ ಸಿಡಿ ಮಾಡುವಂತದ್ದು ಏನೋ ಒಂದು ಇದೆ. ಅದೇನು ಸಿಡಿ ಮಾಡುವಂತದ್ದು? ಸಿಡಿ ಮಾಡೋದು ಅಂತ ಹೇಳಿದ್ರೆ ಸ್ವಾಮಿ, ನಮ್ಮಲ್ಲಿ ಯಾರಿಗಾರು ಏನಾರ ಈ ಮೈಲಿಗೆ ಅಂತ ಹೇಳಿ ಒಂದು ಹಿಂದೆ ಕಾಯಿಲೆ ಇತ್ತು. ಮೈಲಿಗೆ ಬಂದವಾಗ ತುಂಬಾ ಜನ ತೀರ್ಕೊಳ್ತಿದ್ರು. ಮತ್ತೆ ಅಕಸ್ಮಾತ್ ಒಂದು ಆಕ್ಸಿಡೆಂಟ್ ಆಯ್ತು, ಏನೋ ತೊಂದರೆ ಆಯ್ತು, ಬದುಕೋ ಸ್ಥಿತಿಯಲ್ಲೇ ಇಲ್ಲ. ಹಾಗಿರುವಾಗ ತಾಯಿ, ನಿನ್ ಮೊದಲು ನನ್ನ ಮಗನ ಮಲಗಿಸಿದ್ದೀನಿ, ನನ್ನ ಮಗನ ನೀವು ಬದುಕಿಸಿ ಕೊಟ್ರೆ ನಾನು ಅದನ್ನ ನಿನ್ ಸಿಡಿ ರೂಪದಲ್ಲಿ ನಾನು ನಿನಗೆ ಸೇವೆ ಸಲ್ಲಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ ಬಿಡ್ತಾರೆ. ಅದಾದ ತಕ್ಷಣದಲ್ಲಿ ಏನಾಗುತ್ತೆ, ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರೋದ್ರೆ ಎಲ್ಲರೂ ಈಗ ಸುಮಾರು ಒಂದು 20 ಜನ ಇದ್ದಾರೆ ಸಿಡಿ ಆಡೋರು. ಹೇಗೆ ಅದು ಸಿಡಿ ಅಂದ್ರೆ ಯಾವ ರೀತಿ? ಸಿಡಿ ಅಂದ್ರೆ ಅದು ಒಂದು ಮಂಗಳವಾರ ದಿವಸ ಅದನ್ನ ಪ್ರಸಾದ ತೆಗಿತಾರೆ. ಇಂಥವ್ರಿಗೆ ಸಿಡಿ ಆಡೋರು ಬರ್ತಾರೆ, ಸಿಡಿ ಆಡೋರ ಹತ್ರ ನಿಲ್ಸ್ಕೊಂಡು ಪ್ರಸಾದ ಮಾಡ್ತಾರೆ. ಯಾರಿಗೆ ಪ್ರಸಾದ ಬರ್ತಾರ ಅವ್ರು ಶುಕ್ರವಾರದಿಂದ ಮಂಗಳವಾರದವರೆಗೆ ಮಡಿಯಲ್ಲಿ ಇರ್ತಾರೆ. ದಿವಸಕ್ಕೆ ಒಂದೇ ಹೊತ್ತು ಅನಾಹಾರ, ಹೊಳೆ ಬದಿ ಊಟ ಮಾಡೋದು, ದೇವಸ್ಥಾನದಲ್ಲೇ ಮಲಗೋದು. ಸಿಡಿ ದಿವಸ ತುಂಬಾ ಒಂದು 7,000-8,000 ಜನ ಸೇರುತ್ತಿಲ್ಲ. ಜನ ಸೇರಿದವಾಗ ಅವರನ್ನ ದೇವರ ಎದುರುಗಡೆ ದೇವಸ್ಥಾನ ಒಂದ್ ಸುತ್ತು ಬರ್ಸಿ, ಆಮೇಲೆ ಇಲ್ಲಿ ಕರ್ಕೊಂಡು ಬಂದು ಮಾತಿಂಗಮ್ಮನ ಹತ್ರ ನಿಲ್ಲಿಸ್ಕೊಂಡು ಬೆನ್ನಿಗೆ ಕೊಕ್ಕೆ ಸುತ್ತಾರೆ. 2 ಕೊಕ್ಕೆ, 2 ಬೆಳ್ಳಿ ಕೊಂಡಿಗಳು, ಬೆಳ್ಳಿಯಲ್ಲಿ ಕೊಂಡಿ ಇರುತ್ತೆ, ಅದನ್ನ ಚುಚ್ಚಿ ಆನಂತರ ಬ್ಯಾಂಡ್ ಸೆಟ್ ನಲ್ಲಿ ಕರ್ಕೊಂಡು ಬಂದು ಈ ಕಡೆ 2 ಹುಕ್ಸ್ ಇದಾವೆ, ಆ ಹುಕ್ಸಿಗೆ ಅವ್ರು ನೇತಾಕ್ತಾರೆ. ನೇತಾಕಿ 5 ಸುತ್ತು 9 ಸುತ್ತು ಅದನ್ನ ಮೇಲೆ ಸುಮಾರು 32 ಅಡಿ ಹೈಟ್ ಇದೆ. ಕಂಬ 32 ಅಡಿ ಹೈಟ್ ಇದೆ, 61 ಅಡಿ ಇದಿದೆ, ಬೀಸ್ ಕಂಬ ಇದೆ. ಅದಕ್ಕೆ ಕೊಕ್ಕೆ ನೇತಾಕಿ ಸುತ್ತು ಬರ್ಸ್ತಾರೆ. ಸೊ ಒಂದು 5 ವರ್ಷದ ಹಿಂದೆ ಒಂದು 7 ಜನ ಇದ್ರು ಸಿಡಿ ಆಡೋರು. ಈಗ ಪ್ರತಿ ವರ್ಷ ಇರ್ತದ ಸಿಡಿ ಅಥವಾ ಹೋದ ವರ್ಷ ನಾವು ಅದನ್ನ ಏನ್ ಮಾಡಿದ್ದು, ದೇವಸ್ಥಾನ ಕಿತ್ತು ಹಾಕಿ ತಾಯಿನ ಹೊರಗಡೆ ಕೂರ್ಸಿರೋದ್ರಿಂದ, ಕಲ ಸಂಕೋಚ ಮಾಡಿ ಕೂತಿರೋದ್ರಿಂದ ಬೇರೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ತಾಯಿಗೂ ನೆಮ್ಮದಿ ಇಲ್ಲ. ಅದಕ್ಕೋಸ್ಕರವಾಗಿ 1 ವರ್ಷ ನಿಲ್ಸಿದ್ವಿ. ಅದ್ರ ಹಿಂದೆ ವರ್ಷ ಸಿಡಿ ಮಾಡಿದ್ವಿ. ನಾನ್ ಪ್ರಥಮದಲ್ಲಿ ಅಧ್ಯಕ್ಷ ಆದ ಸ್ಥಾನದಲ್ಲಿ 1 ಸಿಡಿ ಮಾಡ್ತಿದ್ದು ಚೆನ್ನಾಗಿ. ನೋಡಿ ಅಧ್ಯಕ್ಷರೇ, ಈಗ ಬಹಳಷ್ಟು ಮಾಹಿತಿ ಕೊಟ್ರಿ ತಾವು. ಈಗ ನಾಳದು ಮೇ ತಿಂಗಳಿಗೆ ಕಾರ್ಯಕ್ರಮ ಉಂಟು ಅಂತ ಹೇಳಿದ್ರಿ. ಈಗ ಸುಮಾರು 8 ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು ದೇವಸ್ಥಾನ, 8 ಗ್ರಾಮದ ಜನರು ಕೂಡ ಇಲ್ಲಿ ಭಕ್ತಿಯಿಂದ ನಮಿಸ್ತಾರೆ. ಈಗ 8 ಗ್ರಾಮದ ಜನ ಜೊತೆಗೆ ಹೊರ ಊರಿನಿಂದ ಯಾರು ಇಲ್ಲಿ ಭಕ್ತರು ಬರ್ತಾರೆ, ಅವರಿಗೆ ಎಲ್ಲರಿಗೂ ಕೂಡ ತಾವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಅಂದ್ರೆ ನಾವು 8 ಗ್ರಾಮದ ದೇವತೆ ಆಗಿರೋದ್ರಿಂದ 8 ಗ್ರಾಮದವರು ಪ್ರತಿ ಮನೆಗೂ ಹೋಗಿ ಅವ್ರ ಹತ್ರ ಹಣ ಇದ್ ಮಾಡ್ಕೊಂಡು ಬಂದಿದ್ದೀವಿ. ಅವ್ರು ಕೊಟ್ಟಿದ್ದಾರೆ, ತುಂಬಾ ಹೃದಯದಿಂದ ಎಲ್ಲ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ಸದ್ವಿನಿಯೋಗ ಮಾಡಿದೀವಿ. ಆದ್ರಿಂದ ಮೇ 22, 23ನೇ ತಾರೀಕು ಪ್ರತಿಷ್ಠೆ, 22 ಹೋಮಾದಿಗಳು ನಡೆಯುತ್ತೆ. 23ಕ್ಕೆ ವಿಶೇಷ ಕಾರ್ಯಕ್ರಮ ಇದೆ. ಒಂದು 4,000-5,000 ಜನ ಸೇರುವ ಸಾಧ್ಯತೆ ಇದೆ 8 ಗ್ರಾಮದಿಂದ ಅಂತ ಹೇಳಿ. ಹಾಗೆ 8 ಗ್ರಾಮದ ಜನತೆಗೆ ಹೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ತಾಯಿಯ ಮುಡಿನಲ್ಲಿ ನಾವು ನಿತ್ಯ ಹೇಳ್ತಾ ಇದ್ದೀವಿ, ನೀವೆಲ್ಲರೂ ತಾಯಿಯ ಮೂಲ ಸ್ಥಾನಕ್ಕೆ ಬಂದು ಆ ದೇವಿಯ ಸೇವೆಯನ್ನು ಸಲ್ಲಿಸಿ, ಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ದೇವಿಗೆ ಕೃತಾರ್ಥರಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೀವಿ. 8 ಗ್ರಾಮದ ಜನತೆ ಬರಬೇಕು. ಮತ್ತೆ ತೀರ್ಥಹಳ್ಳಿ ತಾಲೂಕು, ಶೃಂಗೇರಿ ತಾಲೂಕು, ಕೊಪ್ಪ ತಾಲೂಕಿನಲ್ಲೂ ನಮಗೆ ತುಂಬಾ ಧನ ಸಹಾಯ ಮಾಡಿದ್ದಾರೆ. ಅವರಿಗೂ ಎಲ್ಲರೂ ನಮ್ಗೆ ದೇವಸ್ಥಾನಕ್ಕೆ ಬಂದು ದೇವಿಯ ಪ್ರಸಾದವನ್ನು ತಗೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲರಿಗೂ ಮನಪೂರ್ವಕವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ.